ಸ್ವಾತಂತ್ರ್ಯದ ರುಚಿ ಏನು ಎಂದು ತೋರಿಸಿಕೊಟ್ಟ ಜಿಂಕೆಗಳು. ಸ್ವಾತಂತ್ರ್ಯ ಮತ್ತು ಸಮಾನತೆ ಎಲ್ಲರಿಗೂ ಬೇಕೇ ಬೇಕು. ಅದು ಮನುಷ್ಯರಾದರೂ ಸರಿ, ಪ್ರಾಣಿಗಳಾದರೂ ಸರಿ. ಇಂದು ಎಲ್ಲಾ ಬಲ್ಲವ ಎಂದು ಹೇಳಿಕೊಳ್ಳುತ್ತಿರುವ ಮನುಷ್ಯ ತನ್ನ ಸಮಾಜದಲ್ಲಿ ಸ್ವತಂತ್ರವಾಗಿ ಸಮಾನತೆಯಿಂದ ಬದುಕಲು ಕಟ್ಟುಪಾಡುಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹದರಲ್ಲಿ ಪ್ರಾಣಿಗಳಿಗೆ ಹೇಗೆ ಸ್ವಾತಂತ್ರ್ಯ ದೊರೆಯಲು ಸಾಧ್ಯ ಅಲ್ವೇ? ನಮ್ಮ ಸಮಾಜ ಸದ್ಯ ರಾಜಕೀಯ ಎಂಬ ವೈರಸ್ನಿಂದ ಆವರಿಸಿದಂತಹ ಭಾವನೆ ಸದಾ ನಮ್ಮಲ್ಲಿ ಮೂಡುತ್ತಿರುತ್ತದೆ. ಯಾಕೆಂದರೆ ರಾಜಕೀಯ ಸ್ವಾರ್ಥಕ್ಕಾಗಿ ಇಂದು ಸಮಾಜದ ಭಾವನೆಗಳನ್ನು ಘಾಸಿಗೊಳಿಸುವುದು, ಸಾಮಾಜಿಕ ಅಸಮಾನತೆ ಬೆಳೆಸುವುದರಿಂದ ಸ್ವಾತಂತ್ರ್ಯ ಎಂಬ ಪದಕ್ಕೆ ಬೆಲೆ ಇಲ್ಲದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋವೊಂದು ಸ್ವಾತಂತ್ರ್ಯದ ರುಚಿ ಏನು ಎಂಬುದನ್ನು ಪ್ರತಿಬಿಂಬಿಸುವಂತೆ ಕಂಡುಬಂದಿದೆ. ಹೌದು, ಮನುಷ್ಯ ಇಂಟರ್ನೆಟ್ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ತಾನೂ ಒಂದು ಪ್ರಾಣಿ ಎನ್ನುವುದನ್ನು ಅವನು ಎಂದೂ ಮರೆತು ಬಿಟ್ಟಿದ್ದಾನೆ. ಆದರೆ ಪ್ರಾಣಿಗಳು ಮಾತ್ರ ನಾವು ನೈಸರ್ಗಿಕವಾದ ಪರಿಸರದಲ್ಲಿ ಬದುಕಬೇಕಾದವರು, ನಮಗೆ ಅದೇ ಸ್ವರ್ಗ ಅದೇ ನರಕ ಎಂಬಂತೆ ಬದುಕುತ್ತಿರುತ್ತವೆ. ಅಷ್ಟಕ್ಕೂ ಸ್ವಾತಂತ್ರ್ಯ ಎಂದರೇನು ಎನ್ನುವುದಕ್ಕೆ ಕೆಲವು ಜಿಂಕೆಯ ಮರಿಗಳು ಅರ್ಥ ನೀಡಿವೆ. ಸದ್ಯ ಟ್ವಿಟರ್ನಲ್ಲಿ ಓಡಾಡುತ್ತಿರುವ ಜಿಂಕೆಗಳ ವಿಡಿಯೋ ಸ್ವಾತಂತ್ರ್ಯದ ಅರ್ಥವನ್ನು ತಿಳಿಸಿಕೊಟ್ಟಿದೆ. ನಾಡಿನಲ್ಲಿದ್ದ ಜಿಂಕೆಗಳನ್ನು ಬೃಹತ್ ವಾಹನದಲ್ಲಿ ತಂದು ಕಾಡಿಗೆ ಬಿಡುವ ಸಂದರ್ಭದಲ್ಲಿ ಅವು ತಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಹೇಗೆ ಸಂಭ್ರಮಿಸುತ್ತದೆ ಎನ್ನುವುದು ಈ ವಿಡಿಯೋದಲ್ಲಿ ಸೆರೆಯಾಗಿದೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಹೇಳಿದ್ದಿಷ್ಟು: ಸ್ವಾತಂತ್ರ್ಯದ ಆನಂದ ಎಂದರೆ ಇದೇ ಸ್ವಾಮಿ ಎಂದು. ಪ್ರಕೃತಿಯಲ್ಲಿ ದೊರೆಯುವ ಆನಂದ ಬೇರೆಲ್ಲೂ ಸಿಗದು. ಮನುಷ್ಯ ಎಂಬ ಪ್ರಾಣಿಯು ತಾನು ಒಬ್ಬ ಪ್ರಾಣಿ ಎಂದು ಒಂದು ಬಾರಿ ಯೋಚನೆ ಮಾಡಿದರೆ ಸಾಕು, ಪ್ರಕೃತಿಯ ಮಡಿಲಿಗೆ ತಾನಾಗಿಯೇ ಶರಣಾಗುತ್ತಾನೆ. Happy birthday to you. Happy birthday to you. 4ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಮೋಹನಾ ಕುಮಾರಿ ಗೊಂಬೆಗೆ ದೇವರು ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಎಂದು ಶುಭ ಕೋರುವವರು ಮಗುವಿನ ತಂದೆ ತಾಯಿ, ತಾತ, ಅಜ್ಜಿ, ಚಿಕ್ಕಪ್ಪಂದಿರು ಹಾಗೂ ಅತ್ತೆ ಮಾವ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.